सतीश तिरकोले ಜೊತೆಗೆ ಒಳಭಾಗದಲ್ಲಿ 3 ಜನ ಅಂದರೆ ತಾಯಿ ಮತ್ತು ಮಕ್ಕಳು ಒಳಭಾಗದಲ್ಲಿ ಇರುವಂಥದ್ದು ಅವರನ್ನು ಅಲ್ಲಿಂದ ರಕ್ಷಣೆ ಮಾಡಲಿಕ್ಕೆ ಎಲ್ಲ ರೀತಿಯಾದಂಥ ಪ್ರಯತ್ನವನ್ನು ಇನ್ನೂ ಕೂಡ ವಹಿಸಿದ್ದಾರೆ. ಆ ರೀತಿಯಲ್ಲಿ ಬೇಕಾದಂಥ ರೀತಿಯಲ್ಲಿ ನಾವು ಈವೆಂಟ್ ತೋಟದಲ್ಲಿ ಇಡೋದಲ್ಲ ಏನು ಎದುರು ಕೊಟ್ಟು ಕೊನೆ చాలా జరగాయి వీడియో పెట్టారు ಸರಿ ಫುಲ್ ಬ್ಲಾಕ್ ಆಗುತ್ತೆ ಸ್ವಲ್ಪ ಹಿಂದೆ ಹೋಗ್ಬಿಡೋಣ ನಾವು ಹಲೋ ಹಾಂ
ಕಂಪ್ಲೀಟ್ ಅಪ್ಪನ ಕಾರ್ದ ನಿಂತು ಬಾಲಿನ ಇಂಚ 10 ದಿನ ಬಾಲಿನ ದೆಪ್ಪರ ಒಂದು ಸತ್ಯಾಗತ ಪ್ರಯತ್ನ ತಹಸೀಲ್ದಾರ್ ಇಂಜಿನ ಕ್ಷೇಮವಾಗಿದ್ದಾರೆ ಅಂತಕ್ಕಂಥ ಮಾಡ್ತಾ ಇದ್ದಾರೆ. ಬಹುಶಃ ಇದು ಬಹಳ ದುಃಖದಂತಕ್ಕಂಥ ವಿಚಾರ. ಒಂದು ಈಗಾಗಲೇ ತೀರಿಕೊಂಡಿದ್ದಾರೆ ಬಹುಶಃ ಇಷ್ಟೊಂದು ದೊಡ್ಡ ರೀತಿಯಲ್ಲಿ ಈ ಥರ, ಹಾಗಾಗಿ ಇದನ್ನು ಯಾರೂ ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಬಹುಶಃ ಮನೆ ಒಂದು RCC ಮನೆ ಇದೆ, ಅಷ್ಟು ಗಟ್ಟಿಮುಟ್ಟಾದ ಮನೆ ಇದೆ. ಇಡೀ ಬುದ್ಧ ಮೇಲಿನಿಂದ ನಡೆದು ಬಂದರೆ ಯಾರೂ ಏನೂ ಮಾಡಲಿಕ್ಕೆ ಆಗದೆ ಅಂತ ಪರಿಸ್ಥಿತಿ. ಆದರೆ ಹವಾಮಾನ ವೈಪರೀತ್ಯದಿಂದಲೇ ಇದಾಗಿದೆ. ನೀವು ನೋಡಿದಿರಿ ಹಿಂದೆ ಕೊಡಗಿನಲ್ಲಿ ಎಲ್ಲ ಗುಡ್ಡೆನೇ ಎದ್ದುಕೊಂಡು ಹೋಗಿರ್ತಕ್ಕಂಥದ್ದು, ಇಡೀ ರಸ್ತೆಯನ್ನೇ ನುಗ್ಗಿಕೊಂಡು ಹೋಗಿರ್ತಕ್ಕಂಥದ್ದು ನಾವು ಕಂಡಿದ್ದೇವೆ. ಹಾಗಾಗಿ ಇದು ಈ ಒಂದು ವಿಷಯಕ್ಕೆ ನಾವು ಸರ್ಕಾರದಿಂದ ಏನು ಇಲಾಖೆ ಆಗಿದೆ ಅಂತ ನಾನು ಹೇಳಿದ್ದೆ. ಸರ್ಕಾರ ಏನು ಮಾಡಬೇಕು, ಜಿಲ್ಲಾಧಿಕಾರಿಗಳು ಏನು ಮಾಡಬೇಕು, ಇಡೀ ഹലോ ഞാൻ ഇവിടെ ഉള്ള മഞ്ഞനാടി പോയി അവിടെയെല്ലാം